ಪಡುಬಿದ್ರಿ ವ್ಯಾಪ್ತಿಯಲ್ಲಿ ಸುಮಾರು 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಗೊಂಡ ಸಮುದ್ರ ಕೊರೆತಕ್ಕೆ ಶಾಶ್ವತ ತಡೆಗೋಡೆ ನಿರ್ಮಿಸುವ ಕಾಮಗಾರಿ ಕಳಪೆಯಾಗಿದೆ ಎಂಬುದಾಗಿ ಆರೋಪಿಸಿದ ಗ್ರಾಮಸ್ಥರು ಕಾಮಗಾರಿಗೆ ತಡೆಯೊಡ್ಡಿದ್ದು ಸ್ಥಳಕ್ಕೆ ಆಗಮಿಸಿದ ಎಡಿಬಿ ಅಧಿಕಾರಿ ಸಮಸ್ಯೆಯನ್ನ ಸರಿಪಡಿಸುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ಗ್ರಾಮಸ್ಥ ಉದಯ್ ಕುಮಾರ್, ಕೇಂದ್ರ ಸರ್ಕಾರದ 36 ಕೋಟಿ ರೂಪಾಯಿ ಹಣ ಎಡಿಬಿ ಇಲಾಖೆಯ ಮೂಲಕ 2.08 ಕಿಲೋಮೀಟರ್ ಉದ್ದಕ್ಕೆ ಸಮುದ್ರ ಕೊರೆತಕ್ಕೆ ಶಾಶ್ವತ ತಡೆಗೋಡೆ ನಿರ್ಮಾಣಕ್ಕಾಗಿ ಬಿಡುಗಡೆಗೊಂಡಿದ್ದು, ಇದರ ಗುತ್ತಿಗೆ ಈ ರೋಡಿನ ಶ್ರೀಪತಿ ಏಷ್ಯನ್ ಡೆವಲಪರ್ ಅಸೆಪಟ್ ಇವರಿಗೆ ವಹಿಸಿಕೊಡಲಾಗಿತ್ತು. ಆರಂಭದಲ್ಲಿ ಉತ್ತಮವಾಗಿಯೇ ಕಾಮಗಾರಿ ಆರಂಭಿಸಿದ ಗುತ್ತಿಗೆ ಕಂಪನಿ ಆ ಬಳಿಕ ಅವೈಜ್ಞಾನಿಕವಾಗಿ ಕಳಪೆ ಕಾಮಗಾರಿ ಮುಂದುವರೆಸಿದೆ. ಇದನ್ನು ತಿಳಿದ ಸ್ಥಳೀಯ ನಿವಾಸಿಗಳಾದ ನಾವು ಕಾಮಗಾರಿಗೆ ತಡೆಯೊಡ್ಡಿದ್ದೇವೆ. ಈ ಬಗ್ಗೆ ಮಾಹಿತಿ ಪಡೆದ ಎಡಿಬಿ ಅಧಿಕಾರಿ ಗೋಪಾಲ್ ನಾಯ್ಕ್ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದು, ಕಾಮಗಾರಿಯ ಲೋಪವರಿತು ಈ ಬಗ್ಗೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಲ್ಲದೆ ಸಮಸ್ಯೆಯನ್ನು ಸರಿದೂಗಿಸುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ನೀಡಿದ ಭರವಸೆ ಸುಳ್ಳಾದಲ್ಲಿ ಕಾಮಗಾರಿಗೆ ತಡೆಯೊಡ್ಡಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ದಾರೆ. ದಲ್ಲಿ ಕಡಲ್ ಕೊರೆತಕ್ಕಾಗಿ ಎಡಿಬಿಯಿಂದ ಒಂದು 36 ಕೋಟಿವರೆಗೆ ಹಣ ಪಾಸಾಗಿದೆ. ಈಗ ಅದರ ಕೆಲಸ ನಡೀತಿದೆ. 2.8 ಕಿಲೋಮೀಟರ್ ಬಡ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಡ್ರಾಯಿಂಗಲ್ಲೆಲ್ಲ ಇದೆ. ಬಟ್ ಈಗ ಏನಂದರೆ ನಮಗೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಳ್ಳೆ ವರ್ಕ್ ಮಾಡಿದ್ದಾರೆ. ಮತ್ತು ನಮಗೆ ಈಚೀಚೆ ಬರುವಾಗ ಫಾಸ್ಟ್ ಕೆಲಸ ಆಗ್ತದೆ. ನಮಗೆ ಡೌಟ್ ಆಯಿತು, ಇದು ಫಾಸ್ಟ್ ಕೆಲಸ ಯಾಕೆ ಆಗ್ಬೋದು ಅಂತ ನೋಡುವಾಗ ಅವರಿಗೆ ಖುಷಿ ಬಂದ ಹಾಗೆ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಬರುವಾಗ ನಾವು ಅದನ್ನು ಕೆಲಸವನ್ನು ನಿಲ್ಲಿಸಿದೆವು. ನೀವು ಸರಿಯಾಗಿ ಮಾಡೋದಾದರೆ ಮಾಡಿ, ಇಲ್ಲಾದರೆ ಬೇಡ ಅಂತ. ಹಾಗೆ ನಾವು ಅದಕ್ಕೆ ಇವರಿಗೆ ಎಡಿಬಿ ಅಧಿಕಾರಿಗೆ ಹೇಳಿದಾಗ ಅವರು ಬಂದು ನಮಗೆ ಒಳ್ಳೆಯ ಸ್ಪಂದನವನ್ನು ಕೊಟ್ಟಿದ್ದಾರೆ. ಮಾಧ್ಯಮ ಪ್ರತಿನಿಧಿಗೆ ಮಾಹಿತಿ ನೀಡಿದ ಎಡಿಬಿ ಅಧಿಕಾರಿ ಗೋಪಾಲ್ ನಾಯಕ್, ತಡೆಗೋಡೆ ನಿರ್ಮಾಣಕ್ಕೆ ಟಿಪ್ಪರ್ಗಳಲ್ಲಿ ಬಂಡೆಕಲ್ಲು ಸಾಗಾಟ ನಡೆಯುತ್ತಿದ್ದು, ಓವರ್ಲೋಡ್ ಸಹಿತ ಅತಿ ವೇಗ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿರುದ್ಧ ದಿಕ್ಕಿನಿಂದ ಕಾನೂನು ಬಾಹಿರವಾಗಿ ಸಂಚರಿಸುವ ಬಗ್ಗೆ ಸಾರ್ವಜನಿಕರಿಂದ ದೂರು ಇದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸುರೇಶ್ ಎರ್ಮಾಳ್, V4 News 24/7 ಪಡುಬಿದ್ರಿ.